ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಡಿಯೋದ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಫೋಟೋಶೂಟು ಮತ್ತು ನಾವೆಲ್ಲ ಯಾವುದೆಲ್ಲ ಐಟಮ್ಸ್ ತೊಗೊಂಡಿದ್ವಿ ಅದರೆಲ್ಲ ಡೀಟೇಲ್ಸ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಯಿತು ಅಂತ ಹೇಳಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಸೊ ಜನ್ಮಾಷ್ಟಮಿಗೆ ಅಂತ ಹೇಳಿ ನಾವು ಕೊಟ್ಟಿಗೆ ಮಾಡಿದ್ವಿ. ಸೊ ಲಾಸ್ಟ್ ಇಯರ್ ಕೃಷ್ಣ ಜನ್ಮಾಷ್ಟಮಿ ವಿಡಿಯೋದಲ್ಲಿ ಕೊಟ್ಟಿಗೆ ಮಾಡೋದೆಲ್ಲ ವಿಡಿಯೋ ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ನಾನು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಕೃಷ್ಣ ಜನ್ಮಾಷ್ಟಮಿ ಅಂತ ಕೆಲವು ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ಬೋದು ಕಿರೀಟಗಳು, ಇಲ್ಲಿ ಪ್ರೈಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ, ಒಂದೊಂದು ಕಿರೀಟಗೆ ಎಷ್ಟು ಅಂತ ಹೇಳಿ. ಆ್ಯಂಡ್ ಈ ಕಿರೀಟಗೆ ಬಂದು 35 ರುಪೀಸ್. ಮತ್ತು ಇದು ಬಂದು ಕೈಗೆ ಕಟ್ಟೋದಕ್ಕೆ ರಕ್ಷಾಬಂಧನ್ ರಾಖಿ, ಇದು 10 ರುಪೀಸ್, 4 ರಾಖಿಗೆ 10 ರುಪೀಸ್ ಇದು. ನೆಕ್ಸ್ಟ್ ಬಂದು ಇದು ಸೊಂಟಪಟ್ಟಿ, ಇದರ ಪ್ರೈಸ್ ಬಂದು ಐ ಥಿಂಕ್ 35. ಇದು ಬಂದು ಕೈಗೆ ಕಟ್ಟೋದಕ್ಕೆ ಪಟ್ಟಿ, 2 ಇದೆ. ಇದು ಬಂದು ಇನ್ನೊಂದು ಕಿರೀಟ, ಒಬ್ರೊಬ್ಬರಿಗೆ ಸಪ್ರೇಟಾಗಿ ಕಿರೀಟಗಳನ್ನೆಲ್ಲ ತಗೊಂಡಿದ್ವಿ. ಆ್ಯಂಡ್ ಇದರ ಪ್ರೈಸ್ ಬಂತು ಅದೇ ಅರೌಂಡ್ 35 ರುಪೀಸ್, 45, 25 ಈ ಥರನೇ ಇದೆ ಪ್ರೈಸ್ಗಳೆಲ್ಲ. ಆ್ಯಂಡ್ ಇದಕ್ಕೆ ನಾವು ಈ ಥರ ಇಲಾಸ್ಟಿಕ್ ಕಟ್ತಾ ಇದ್ದೀವಿ, ಯಾಕಂದರೆ ಅದು ಹಗ್ಗ ಇದ್ದರೆ ಅದು ಲೂಸ್ ಆಗಿಬಿಡುತ್ತೆ ಮಕ್ಕಳಿಗೆ, ಆವಾಗ ಜಾರ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ಇಲಾಸ್ಟಿಕ್ ರಬ್ಬರ್ ಬ್ಯಾಂಡ್ ತಗೊಂಡು ಅದನ್ನ ಟೈ ಮಾಡ್ತಾ ಇದ್ದೀವಿ. ಈಗ ಒಬ್ರೊಬ್ರಿಗೆ ಹಾಕಿ ಟ್ರಯಲ್ ನೋಡ್ತಾ ಇದ್ದೀವಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ. ಇದು ಬಂದು ನೆಕ್ಸ್ಟ್ ಬಂದು ಅಲ್ತಾ, ಇದು ಕಲರ್ ಬರುತ್ತಲ್ಲ ರೆಡ್ ಕಲರ್, ಇದು ಕೂಡ ಚೆನ್ನಾಗಿರುತ್ತೆ ಹೀಗೆ ಕೈಗೆ ಕಾಲಿಗೆಲ್ಲ ಹಾಕೋದಿಕ್ಕೆ. ಇದು ಬಂದು ಬನ್, ಇದು ಸೂಡಿ ಹಾಕೋದಿಕ್ಕೆ ಅಂತ ಹೇಳಿ 20 ರುಪೀಸ್ ಏನೋ ಇದು ಒಂದು ಪೀಸಿಗೆ. ಇದು ಮಕ್ಕಳಿಗೆಲ್ಲ, ಇದು ದೊಡ್ಡವರಿಗೆ, ನಮಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಅಂತ ತಗೊಂಡಿರೋದು. ಇದು 20 ರುಪೀಸ್. ಇದು ಬಂದು ಲಾಲ್ ಗಂಧ, ಇದು ಸ್ಟಿಕ್ಕರ್ ಥರ ಬೊಟ್ಟೆಲ್ಲ ಹಾಕೋದಿಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಯರಿಂಗ್, ಇದು ಪ್ರೆಸ್ಸಿಂಗ್ ಟೈಪ್ ಇಯರಿಂಗು, ಈ ಥರ ಪ್ರೆಸ್ ಮಾಡಿ ಹಾಕೋದಿಕ್ಕೆ. ಇದು ಕೂಡ ಚೆನ್ನಾಗಿರುತ್ತೆ. ಇದು ಬಂದು 30 ರುಪೀಸ 40 ರುಪೀಸ ಏನೋ. ಇಲ್ಲಿ ನೋಡಿ ಅಮೃತಿಗೆ ಹಾಕಿದ್ದೀವಿ, ಕ್ಯೂಟಾಗಿ ಕಾಣ್ತಾ ಇದ್ದಾನೆ. ಇದು ಬಂದು ಇದು ಟ್ರೈ ಮಾಡಿ ನೋಡ್ತಾ ಇದ್ದೀವಿ ಯಾವ ಥರ ಅಂತ ಹೇಳಿ. ಈ ಥರ ಒಂದು ಪೋನಿ ಹಾಕಿ ಅದರೊಳಗೆ ಈ ಥರ ಹಾಕಿ ಫುಲ್ ಇದನ್ನೆಲ್ಲ ಕವರ್ ಮಾಡಿ ಕೂದಲನ್ನು ಅದ್ರ ಮೇಲೆ ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಆಯಿತು. ಮತ್ತು ಅದ್ರ ಮೇಲೆ ಒಂದು ಫ್ಲವರ್ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಸಂಡೇ 29ಗೆ ಇದು ನಾವು ಫೋಟೋಶೂಟ್ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಬೆಳಿಗ್ಗೆ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ, ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ. ಆ್ಯಂಡ್ ಇಲ್ಲಿ ಫಸ್ಟ್ ಬಂದು ಅಮೃತಿಗೆ ಇದು ಅಳ್ತಾ ಹಚ್ಚುತ್ತಾ ಇದ್ದಾರೆ ಇಲ್ಲಿ ಅಕ್ಕ. ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮ ವೃದ್ಧನಿಗೆ. ಮಕ್ಕಳಿಗಂತೂ ಈ ಕಲರ್ ನೋಡಿ ತುಂಬಾ ಖುಷಿಯಾಗಿತ್ತು, ತುಂಬಾ ಕ್ಯೂಟಾಗಿ ಕಾಣ್ತಿತ್ತು ಅವ್ರ ಕಾಲಲ್ಲಿ.
ಫೋಟೋದಲ್ಲಿ ಹಾಕಿರುವಂಥ ಡ್ರೆಸ್ ಎಲ್ಲ ನಾವು ಮನೇಲಿರುವಂತಹ ದುಪ್ಪಟ್ಟದಲ್ಲಿ ಧೋತಿ ಟೈಪ್ ಎಲ್ಲ ಮಾಡಿ ಅವ್ರನ್ನ ಡ್ರೆಸ್ ಮಾಡಿರೋದು. ಆ್ಯಂಡ್ ಹೃದಯ ಹಾಕಿರೋ ಡ್ರೆಸ್ ಬಂದು ನನ್ನ ತಂಗಿ ಅಂದರೆ ಹೃದಯನ ಚಿಕ್ಕಿ ಅವಳಿಗೆ ಅಂತ ಸ್ಟಿಚ್ ಮಾಡಿರೋದು ಆ ಡ್ರೆಸ್. ಒಂದು ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರೋಂಥ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಋತುಗೆ. ಮಳೆ ತುಂಬಾ ಇತ್ತು, ಹಾಗಾಗಿ ತುಂಬ ಫೋಟೋಸ್ ಎಲ್ಲ ತೆಗಿಯೋದಕ್ಕಾಗಿಲ್ಲ. ಸ್ವಲ್ಪ ಪ್ಲೇಸಲ್ಲೇ ನಾವು ಆದಷ್ಟು ಫೋಟೋಸ್ ತೆಗೆದ್ವಿ ಅಷ್ಟೇ. ಇಲ್ಲಾಂದರೆ ನಮ್ಮ ಮನೆ ಸುತ್ತಮುತ್ತ ಫುಲ್ ಗ್ರೀನ್ ಇದೆ, ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗಿಬೋದಿತ್ತು. ಬಟ್ ಮಳೆ ಇರೋ ಕಾರಣ ತೆಗಿಯೋಕ್ಕಾಗಿಲ್ಲ, ಬ್ಯಾಡ್ ಲಕ್ ಅದು. ಬಟ್ ತೆಗೆದಿರೋಂಥ ಫೋಟೋಸ್ಗಳೆಲ್ಲ ತುಂಬ ಚೆನ್ನಾಗೇ ಬಂದಿದೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಫೋಟೋಸ್ಗಳನ್ನೆಲ್ಲ ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಒಂದು ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ನಿಮಗೆ ಇನ್ನೊಂದು ವಿಡಿಯೋ ಕೊಟ್ಟಿಗೆ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.